ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ ರೈಸ್, ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ ಮ್ಯಾನ್ ತೂರ್ದಾಲ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಮೆಕಾಯ್ ಹೋಮ್ ಅಪ್ಲಯನ್ಸಸ್ ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್ ಹಾಗೂ ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ನಮ್ಮ ರುಚಿ ಅಡುಗೆ ಮನೆ, ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್, ಭದ್ರಾವತಿ ರೈಸ್, ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ ಮ್ಯಾನ್ ತೂರ್ದಾಲ್, ಸತ್ಯನಾಥ್ ಸ್ಟೋರ್ಸ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು, ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ ಹಾಗೆ ಲಲಿತಾ ಜ್ಯುವೆಲರಿ ಮಾರ್ಟ್ ಲಿಮಿಟೆಡ್. ನಮ್ಮ ಸುರುಚಿ ಅಡುಗೆ ಮನೆಯಲ್ಲಿ ನೀವು ವಿಶೇಷವಾದ ಖಾದ್ಯ, ವಿಶೇಷವಾದ ಅಡುಗೆಯನ್ನು ಡೈಲಿ ನೋಡ್ತಾ ಇರ್ತಾರೆ. ಹಾಗೆ ಇವತ್ತು ನಮ್ಮ ಜೊತೆ ಪ್ರಫುಲ್ಲ ಶೆಣೈ ಅವರು ಇದ್ದಾರೆ. ಅವರು ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ, ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳೋಲ್ಲ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳುವ. ಹಾಯ್ ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೀರಲ್ಲ? ಓಕೆ, ಎಲ್ಲಿಂದ ಬರ್ತಿದ್ದೀರಾ ನೀವು? ನಾನು ಬಂಟ್ವಾಳದಿಂದ ಬರ್ತಿದ್ದೀರಲ್ಲ? ಓಕೆ, ಬಂಟ್ವಾಳದಲ್ಲೆಲ್ಲ ಹೇಗಿದೆ ವಾತಾವರಣ ಎಲ್ಲ? ಇವಾಗ ಚೆನ್ನಾಗಿದೆ ಅಲ್ಲ? ಹೆಚ್ಚು ಚಳಿ ಇಲ್ಲ, ಸೆಕೆ ಇಲ್ಲ, ಏನಿಲ್ಲ, ಆರಾಮ್ಸೆ ಕೂಲ್ ಆಗಿದೆ. ಓಕೆ, ಕೂಲ್ ಆಗಿದ್ದಾಗ ಏನು ತಗೊಳ್ಬೇಕು? ಗಮ್ಮತ್ತಾಗಿ ಅಡುಗೆ ಎಲ್ಲ ಮಾಡಿ ಚೆನ್ನಾಗಿ ತಿನ್ಬೇಕು. ಹೌದು. ಓಕೆ, ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ ಇವತ್ತು? ನಾನು ಹಾಗಲಕಾಯಿ ಮತ್ತು ಹೀರೆಕಾಯಿ ಎಲ್ಲ ಹಾಕಿ ಒಂದು ಗಸಿ ಅಂತ ಮಾಡ್ತೇನೆ. ಹಾಗಲಕಾಯಿ, ಹೀರೆಕಾಯಿ ಮಿಕ್ಸ್. ಹೌದು, ಬೆಂಡೆಕಾಯಿ, ಬಟಾಟೆ ಎಲ್ಲ ಹಾಕ್ಲಿಕ್ಕಿದೆ. ಹಾಗಾದ್ರೆ ಸಾಧಾರಣ ಒಂದು ಎಲ್ಲ ತರಕಾರಿಗಳನ್ನ ಹಾಕಿ ಒಂದು ಗಸಿ. ಓಕೆ, ಅದರಲ್ಲಿ ಹಾಗಲಕಾಯಿ ಮೈನ್ ಇರುತ್ತೆ. ಹೌದು, ಮೇನ್. ಓಕೆ, ಅದು ಗಸಿ ಅಲ್ಲ? ಆಮಟೆಕಾಯಿ ಅದಕ್ಕೆ ಹಾಕಿ. ಆಮೇಲೆ ಇನ್ನೊಂದು ಡಿಶ್, ಇನ್ನೊಂದು ಪತ್ರೊಡೆ ಮಾಡಿ. ಓಕೆ, ಈ ಟೈಮಲ್ಲೆಲ್ಲ ಪತ್ರೊಡೆ ಮಾಡ್ತಾರಾ? ನಾವು ಮಾಡ್ತೇವೆ. ನಾರ್ಮಲ್ ಆಗಿ ಪತ್ರೊಡೆಗೆ ಟೈಮು ಕೆಲವೊಂದು ಟೈಮಲ್ಲಿ ಮಾಡ್ತಾರೆ. ಹೌದು, ಹೆಚ್ಚಾಗಿ ಮಳೆಗಾಲದಲ್ಲಿ ಮಾಡೋದು. ಒಳ್ಳೆ ಎಲೆ ಎಲ್ಲ ಸಿಗ್ತದೆ ಅವಾಗ. ಇವಾಗ ಕೆಲವರು ನೆಟ್ಟದಿರ್ತದೆ, ಅದನ್ನು ತಂದು ನಾವು ಮಾಡ್ತೇವೆ. ಇವಾಗ ನೆಟ್ಟಿರುವ ಕಡೆ ಎಲ್ಲ ಎಳ್ತು ಆಗ್ಬೇಕು, ಅವಾಗ ಚೆನ್ನಾಗಿ. ಓಕೆ, 2 ಅಡುಗೆ ಮಾಡ್ಲಿಕ್ಕೆ ಅಡುಗೆ ರೂಮ್ಗೆ ಹೋಗುವ. ಓಕೆ, ಬನ್ನಿ. ಓಕೆ, ಥ್ಯಾಂಕ್ ಯು. ಎಸ್ ಮ್ಯಾಮ್, ಅಡುಗೆ ಮನೆಗೆ ಬಂದಾಯ್ತು. ಎಂತ ಮಾಡಬೇಕು? ಅಡುಗೆ ಮಾಡಬೇಕಲ್ಲ? ಓಕೆ, ಎಂತ ಮಾಡು ಫಸ್ಟ್? ಈಗ ಹಾಗಲಕಾಯಿ, ಆಮಟೆಕಾಯಿ ಮತ್ತು ಅಳಸಂಡೆ, ಹೀರೆಕಾಯಿ, ಬಟಾಟೆ, ಬೆಂಡೆಕಾಯಿ ಎಲ್ಲ ಹಾಕಿ ಒಂದು ಗಸಿ ಅಂತ ಮಾಡಿ. ಸ್ಪೆಷಲ್ ಆದ ಗಸಿ. ತರಕಾರಿ ಪ್ರಿಯರಿಗೆ ಒಂದೇ ಅಡುಗೆಯಲ್ಲಿ ಎಲ್ಲ ಸಿಗುತ್ತೆ ಅಲ್ಲ? ಓಕೆ, ಸ್ಟಾರ್ಟ್ ಮಾಡುವ. ಎಂತ ಮಾಡುವ ಈಗ ಫಸ್ಟಿಗೆ? ಈಗ ಇವೆಲ್ಲವನ್ನು ಕುಕ್ಕರಲ್ಲಿ ಹಾಕಿ 2 ವಿಸಿಲ್ ತೆಗೆದ್ರೆ ಆಯ್ತು. ಓಕೆ, ಹಾಗಾದ್ರೆ ಈಗ ಫಸ್ಟಿಗೆ ಕುಕ್ಕರ್ ಬೇಕಲ್ಲ? ಓಕೆ, ಕುಕ್ಕರ್ ಅಂತೂ ರೆಡಿ ಇದೆ. ಒಲೆ ಬೆಳೆಸಲ್ಲ? ಆಯ್ತು, ನೀರು ಹಾಕ್ಬೇಕಲ್ಲ? ಹಾಕ್ಲಾ ನೀರು? ಓಕೆ, ಹಾಕಿ. ಎಲ್ಲನೂ ಒಟ್ಟಿಗೆ ಹಾಕ್ತಿದ್ದೀರಲ್ಲ? ಎಲ್ಲ ಒಟ್ಟಿಗೆ ಹಾಕೋದು. ಓಕೆ, ಉಪ್ಪು, ಬೆಲ್ಲ, ಹಸಿಮೆಣಸು ಎಲ್ಲ ಒಟ್ಟಿಗೆ ಹಾಕಿ ಬೇಯಿಸೋದು. ಓಕೆ, ಸಾಕು. ಇದಕ್ಕೆ ಉಪ್ಪು ಕೂಡ ಒಟ್ಟಿಗೆ ಹಾಕೋದು? ಅದರಲ್ಲೇ ಹಾಕೋದು. ಓಕೆ, ಇದು ಆಮಟೆಕಾಯಿ ಅಲ್ಲ? ಆಮಟೆಕಾಯಿ ನಾವು ಚಿಕ್ಕದಿರುವಾಗೆಲ್ಲ ಇದರ ಮರದ ಅಡಿಗೆಲ್ಲ ಹೋಗಿ ತಿನ್ನೋದಿತ್ತಲ್ವಾ? ಭಾರಿ ರುಚಿ, ಭಯಂಕರ ಇರ್ತದೆ. ಹುಳಿಯಾಗಿ ಉಪ್ಪು ಹಾಕೋದು. ಇಷ್ಟು ಹಾಕಿ ಮುಚ್ಚೋದಲ್ಲ? ಹೌದು. ಮೆಣಸಿನ್ಕಾಯಿ ಹಾಕಿದ್ನ ಇಲ್ಲಿ ಮೆಣಸಿನ್ಕಾಯಿ ಹಾಕಿ. ಒಂದು ಮೆಣಸಿನಲ್ಲ? ಹೌದು. ಸಾಕಾಗುತ್ತಾ ಒಂದು ಮೆಣಸು? ಸಾಕು. ಅದಕ್ಕೆ ಈಗ ಇದು ಮಾಡ್ಲಿಕ್ಕಿದೆ, ಮಸಾಲೆ ಮಾಡ್ಲಿಕ್ಕಿದೆ. ಓಕೆ, ಹಾಗಾದ್ರೆ ಇದು 2 ವಿಸಿಲ್ ತೆಗೆಯುದು. 2 ವಿಸಿಲ್ ಸಿಗಬೇಕಲ್ಲ? ಓಕೆ, ಇದು ವಿಸಿಲ್ ಆಗ್ತಾ ಇರುವಾಗ ಇಲ್ಲಿ ಮಸಾಲೆ ಮಾಡಬೇಕು. ಓಕೆ, ಹಾಗಾದ್ರೆ ಈಗ ಮಿಕ್ಸಿ ಬೇಕಲ್ಲ? ಓಕೆ, 1 ಕಪ್ಪಿನಷ್ಟು ತೆಂಗಿನಕಾಯಿ. ಓಕೆ, ಮತ್ತೆ 6 ಮೆಣಸು. 6 ಮೆಣಸು? ಹೌದು. ಅದೇನು ಲಕ್ಕಿ ನಂಬರ? 6 ಲಕ್ಕಿ ನಂಬರ್. ಓಕೆ, 6 ಮೆಣಸು ಅಲ್ಲ? ಅಂದ್ರೆ ಇದು ಸ್ವಲ್ಪ ಮಾಡುದಲ್ವಾ, ನಾನು ನಮ್ಮನೇಲಾದ್ರೆ ತುಂಬಾ ಮಾಡ್ತೇನೆ, ಅವಾಗ 8-10 ಹಾಕ್ತೇನೆ. ಓಕೆ, ಇಷ್ಟೇ. ಈಗ ಕಡಿಲಿಕ್ಕೆ ಎಣ್ಣೆ, ಸ್ವಲ್ಪ ನೀರು ಹಾಕುದು. ಹೌದು. ಮತ್ತೆ ಫ್ರೈ ಇದು ಮಸಾಲೆ ಮಾಡುದು. ಮತ್ತೆ ಅದಕ್ಕೆ ಲಾಸ್ಟಿಗೆ ಇದನ್ನು ಒಗ್ಗರಣೆ ಮಾಡಿ ಹಾಕ್ಲಿಕ್ಕಿದೆ. ಭಟ್ರ ಮನೆಯಲ್ಲೆಲ್ಲ ಮಾಡುವಂಥದ್ದು. ಓಕೆ, ಇದು ಈಗ ಕರೆಕ್ಟ್ ಸಾಕ ನೀರು? ಸಾಕು.
ಓ, ಬ್ರಾಹ್ಮಿಣ್ಸ್ನವರೆಲ್ಲ ಈರುಳ್ಳಿ ಕಮ್ಮಿ ತಿನ್ನೋದು. ಓಕೆ. ಭಟ್ರು ಎಲ್ಲ ಇದಾರಲ್ಲ ಹಾ, ತಿನ್ನೋದಿಲ್ಲ. ಹೌದು ಹೌದು. ಓಕೆ, ಮಸಾಲೆ ಅಂತೂ ರೆಡಿ. ಆ ಮಸಾಲೆಗೆ ಇದನ್ನು ಹಾಕ್ಲಿಕ್ಕಿದೆ. ಅದನ್ನು ಹಾಕ್ಲಿಕ್ಕೆ ಉಂಟು? ಹೌದು, ಇದು ಫ್ರೈ ಮಾಡ್ಲಿಕ್ಕೆ ಉಂಟು. ಓಕೆ, ಇದು 4 ವಿಸಿಲ್ ಆಯ್ತು ಈಗ. ಸಾಕಾಗುತ್ತಾ? ಸಾಕು, ತರಕಾರಿ ಅಲ್ವಾ, ಬೇಗನೆ ಬೇಯುವ ತರಕಾರಿ ಆದ್ರಿಂದ ಸಾಕು. ಹಾಗಾದ್ರೆ ನಾವು ಇದರಲ್ಲಿ ಹಾಕ್ಬೋದು, ಇಡ್ಬೋದು. ಇದರಲ್ಲಿ ಸ್ವಲ್ಪ ಎಣ್ಣೆ ಹಾಕಬೇಕು. ಓಕೆ. ಮತ್ತೆ ಫ್ರೈ ಮಾಡಬೇಕು. ಕೊತ್ತಂಬರಿ ಮತ್ತು ಉದ್ದಿನ ಬೇಳೆ ಅಲ್ಲ, ನಾವು ಆಯಿಲ್ ಅಂತ ಬಂದಾಗ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಆಗ್ತದೆ. ಸಾಕು. ಚಿಕ್ಕ ಉರಿಯಲ್ಲಿ ಫ್ರೈ ಮಾಡಿದ್ರೆ ಒಳ್ಳೇದು. ಇಲ್ಲದಿದ್ರೆ ಕರಡ್ತದಲ್ಲ. ಸ್ವಲ್ಪ ಕೆಂಪಾದ ನಂತರ, ಸ್ವಲ್ಪ ತಣ್ಣಗೆ ಆದ ನಂತರ ಇದರಲ್ಲಿ ಹಾಕಿ ಗ್ರೈಂಡ್ ಮಾಡ್ಲಿಕ್ಕಿದೆ. ಹೌದು, ಅದರ ಪರಿಮಳ ಬರ್ತದೆ. ಕೊತ್ತಂಬರಿ ಮತ್ತು ಉದ್ದಿನ ಬೇಳೆ ಚೆನ್ನಾಗಿದೆ. ಕೊತ್ತಂಬರಿ ತಂಪಲ್ವಾ, ಒಳ್ಳೇದು ಆರೋಗ್ಯಕ್ಕೆ. ತರಕಾರಿ ಕೂಡ ಭಾರಿ ಒಳ್ಳೇದು. ಎಲ್ಲ ತರಕಾರಿ. ಹೌದು, ಹಾಗಲಕಾಯಿ ಭಾರಿ ಒಳ್ಳೇದು ನೋಡಿ. ಹಾಗಲಕಾಯಿ ನಾವು ಬೇರೆ ಬೇರೆ ಪದಾರ್ಥ ಮಾಡ್ತೇವೆ, ಬಟ್ ಇದು ನಮಗೆ ತುಂಬಾ ಇಷ್ಟ. ಒಳ್ಳೆ ಫ್ರೈ ಆದ್ರೆ ಪರಿಮಳ ಬರ್ತದೆ. ಚೆನ್ನಾಗಿರುತ್ತೆ. ಮತ್ತೆ ನಾವು ಏನು ಉದ್ದಿನಿಂದ ಹಾಕಿದ್ದೇವಲ್ಲ, ಸ್ವಲ್ಪ ಚಟಪಟ ಸೌಂಡ್. ಸಾಕು, ಆಫ್ ಮಾಡಿ. ಓಕೆ, ಡೈರೆಕ್ಟ್ ಇದಕ್ಕೆ ಹಾಕೋದಾ? ಮಸಾಲೆಗೆ ಹಾಕು. ಓಕೆ, ಫ್ರೈ ಮಾಡಿ, ಸ್ವಲ್ಪ ಗ್ರೈಂಡ್ ಮಾಡಬೇಕು. ಒಂದ್ಸಲ ಗರ್ರ ಅಂತ ಶಬ್ದ ಆದರೆ ಸಾಕು. ನೀವು ನೋಡಿ, ಹುಲಿ ಥರ ಒಂದ್ಸಲ ಗರ್ರ ಅಂತ ಸಿಡಿದ್ರೆ ಸಾಕಲ್ಲ. ಓಕೆ, ಈಗ ಮಸಾಲೆ ರೆಡಿ ಆಯ್ತು. ಅದರಲ್ಲಿ ಹಾಕೋದು ಒಂದು ಒಗ್ಗರಣೆ ಹಾಕೋದು ಅಷ್ಟೇ. ಸಣ್ಣದು ಸಾಕಾಗುತ್ತಲ್ಲ? ಸಾಕು. ಎಸ್ ಮ್ಯಾಮ್, ಇದೊಂದು 2 ನಿಮಿಷದಲ್ಲಿ ಆರಿದ ನಂತರ ನಾವು ಒಂದು ಏನು ಮಸಾಲೆಯನ್ನು ಮಿಕ್ಸ್ ಮಾಡೋದು. ಓಕೆ, ಮತ್ತೊಂದು ಒಗ್ಗರಣೆ ಕೊಡ್ಲಿಕ್ಕೆ ಉಂಟು. ಹೌದು, ಕರಿಬೇವು ಮತ್ತು ಸಾಸಿವೆ ಹಾಕಿ ಒಗ್ಗರಣೆ. ಓಕೆ, ನೀವು ಮನೆಯಲ್ಲಿ ವೆಜ್? ನಾನು ವೆಜ್, ಬಟ್ ನಮ್ಮ ಮನೆಯಲ್ಲಿ ನನ್ನ ಹಸ್ಬೆಂಡ್, ನಾನು, ನನ್ನ ಸೊಸೆ ತಿನ್ನುವುದಿಲ್ಲ. ನನ್ನ ಮಗಳು ಎಲ್ಲರೂ ತಿಂತಾರೆ. ಹೌದು, ಮಗಳೆಲ್ಲ ತಿಂತಾರೆ. ಸೊಸೆ ತಿನ್ನುವುದಿಲ್ಲ. ಓಕೆ, ನೀವೆಲ್ಲ ಒಟ್ಟಿಗಿರುವುದಾ ಹೇಗೆ? ನನ್ನ ಮಗ ಮತ್ತು ಮಗಳು ದುಬೈಲಿದ್ದಾರೆ. ಓಕೆ, ಸೊಸೆ ನನ್ನೊಟ್ಟಿಗಿದ್ದಾಳೆ, ಮೊಮ್ಮಗ ನನ್ನೊಟ್ಟಿಗಿದ್ದಾನೆ. ಓಕೆ, ಮೊಮ್ಮಗ ಕೂಡ ಇದ್ದಾನಲ್ಲ? ಹೌದು, 6ನೇ ಕ್ಲಾಸ್. ಓಕೆ, ಅವರಿಗೆಲ್ಲ ಏನು ನೀವು ಹೇಳ್ತೀರಾ? ಈಗ ಅಡುಗೆಯಲ್ಲಿ ಯಾವ ರೀತಿ ಎಲ್ಲ ತಿನ್ಬೇಕು ಆ ಥರ ಎಲ್ಲ ಹೇಳ್ತೀರಾ? ಇಲ್ಲ, ನನ್ನ ಸೊಸೆ ನನ್ಗಿಂತ ಚೆನ್ನಾಗಿ ಮಾಡ್ತಾಳೆ, ಬುದ್ಧಿವಂತಳಿದ್ದಾಳೆ. ಅವಳೇ ನನ್ಗೆಲ್ಲ ಅಡ್ವೈಸ್ ಮಾಡ್ತಾಳೆ. ಓಕೆ, ಅಡುಗೆಗೆಲ್ಲ ನೀವು ಅವರಿಗೆ ಅಡುಗೆ ಹೇಳಿ ಕೊಡೋದು? ಅವಳು ನನ್ಗೆ ನಾರ್ತ್ ಇಂಡಿಯನ್ ಎಲ್ಲ ಕಲಿಸ್ತಾಳೆ. ಓಕೆ, ಅವರೆಲ್ಲಿ ಅವರು? ಅಂದ್ರೆ ಅವಳು ಬಂಟ್ವಾಳದವಳೆ, ಬಟ್ ನಾರ್ಮಲ್ ಆಗಿ ಈವಾಗಿನ ಕಾಲಕ್ಕೆ ಬೇಕಾದಂತ ತಿಂಡಿಗಳನ್ನೆಲ್ಲ ಅವರು ಹೇಳ್ತಾರೆ. ನೀವು ಹಳೆಯದನ್ನೆಲ್ಲ ನಾನು ಹಿಂದಿನ ಕಾಲದೇ ಮಾಡುದು, ಅವಳು ಈಗಿರೋದೆಲ್ಲ ಮಾಡ್ತಾಳೆ. ಪಾವ್ ಭಾಜಿ ಅಂತೆಲ್ಲ ಉಂಟಲ್ಲ, ನೂಡಲ್ಸ್, ಮ್ಯಾಗಿ, ಏನೇನೋ ತುಂಬಾ ಮಾಡ್ತಾಳೆ ಅವಳು. ಗೋಬಿ, ಪನ್ನೀರಿದು ಮಸಾಲ ಎಲ್ಲ ಮಾಡ್ತಾಳೆ. ಹಾಗಾದ್ರೆ ನಿಮ್ಮ ಮನೆಗೆಲ್ಲ ಬಂದ್ರೆ ಈಗ ಗಮ್ಮತ್ತು ಎಲ್ಲ ರೀತಿಯಲ್ಲಿ ಸಿಗುವುದು. ಅವಳು ನಮ್ನೆದು ಮಾಡಿ ಕೊಡ್ತಾಳೆ. ಭಾರಿ ಇಂಟ್ರೆಸ್ಟಿಂಗ್. ಆದ್ರೆ ನೀವು ಮಾತ್ರ ವೆಜ್? ನಾನು ವೆಜ್ ಮತ್ತು ಇಂಥದ್ದು ಮಾತ್ರ ಮಾಡುದು. ನನ್ನ ಮಗ ಎಲ್ಲ ಬಂದ್ರೆ ನಾನು ನಾನ್ ವೆಜ್ ಕೂಡ ಮಾಡಿ ಕೊಡ್ತೇನೆ ಅವರಿಗೆ. ಅಡುಗೆ ಎಲ್ಲ ಮಾಡ್ತೀರಾ? ತಿನ್ನೋದು ಮಾತ್ರ ಇಲ್ಲ. ಓಕೆ, ಅದು ಸಾಕಾಗ ನೋಡು. ಈಗ ರೆಡಿ ಆಗಿದೆಲ್ಲ? ಹೌದು, ಈಗ ಅದು ಆಯ್ತಾ? ಓಕೆ, ಸರಿ, ಆಗಿದೆ. ಇದನ್ನು ಅದಕ್ಕೆ ಹಾಕಬೇಕು. ಸ್ವಲ್ಪ ನೀರು ಜಾಸ್ತಿ ಆದ್ರೆ ಸ್ವಲ್ಪ ತೆಗೆದುಕೊಳ್ಬೇಕು ನಾವು. ಹೌದು, ಮತ್ತೆ ಬೇಕಿದ್ರೆ ಹಾಕ್ಕೊಳ್ಬೇಕು. ಯೂಸ್ ಮಾಡ್ಕೊಳ್ಳೋದಲ್ಲ? ಒಲೆ ಉರಿಸ್ಬೇಕಾ? ಹೌದು, ಇದು ಹಾಕಿದ ನಂತರ ನಾವು ಒಲೆ ಉರಿಸ್ಕೊಳ್ವಾ. ಓಕೆ, ಒಲೆ ಉರಿಸಿದಾ? ಆಯ್ತು. ಉಪ್ಪು ಬೆಲ್ಲ ಎಲ್ಲ ಆಲ್ರೆಡಿ ಹಾಕಿದ್ರಿಂದ ಇದಕ್ಕೇನು ಹಾಕ್ಲಿಕ್ಕಿಲ್ಲ ಇನ್ನು. ನೀರು ಬೇಕಿದ್ರೆ ಇದನ್ನೇ ಯೂಸ್ ಮಾಡ್ಕೊಳ್ಳೋದಲ್ಲ? ಹೌದು, ಅದೇ ನೀರನ್ನು ಹಾಕಿದ್ರೆ ಆಯ್ತು. ಓಕೆ, ಒಂದು ಒಗ್ಗರಣೆ ರೆಡಿ ಮಾಡಿದ್ರೆ ಆಯ್ತು. ಇನ್ನು ಒಗ್ಗರಣೆ ಹಾಕಿದ್ರೆ? ಹೌದು, ಒಗ್ಗರಣೆಗೆ ರೆಡಿ ಮಾಡುವ. ಅದರ ಜೊತೆಗೆ ಇದು ಕೂಡ ರೆಡಿ ಆಗುತ್ತೆ. ಓಕೆ, ಆಲ್ಮೋಸ್ಟ್ ಈಗ ಕುದೀತಾ ಬಂತಲ್ಲ? ಓಕೆ, ಇನ್ನು ನೆಕ್ಸ್ಟ್ ಒಗ್ಗರಣೆ ಹಾಕಿದ್ರೆ ಆಯ್ತು. ಓಕೆ, ಹಾಗಾದ್ರೆ ನಾವು ಈ ಕಡೆ ಒಗ್ಗರಣೆ ಕಡೆ ಮಾಡಿ. ಆಯ್ತು. ಓಕೆ,
ನೀವೆಲ್ಲ ಒಟ್ಟಿಗೆ ಹಾಕಿ ಒಗ್ಗರಣೆ ಮಾಡ್ತೀರಾ? ಹೌದು, ನಾನೆಲ್ಲ ಒಟ್ಟಿಗೆ ಹಾಕುದು. ನಿಜವಾಗ್ಲೂ ಎಣ್ಣೆ ಬಿಸಿಯಾಗಿ ಸಾಸಿವೆ ಇದಾಗಿ ಮತ್ತೆ ಹಾಕ್ಬೇಕು. ನಾನೆಲ್ಲ ಸ್ಕೂಲಿಗೆ ಹೋಗುವಾಗ ಬೇಗ ಬೇಗ ಮಾಡುದಿತ್ತಲ್ವಾ, ಅವಾಗ ಒಲೆ ಉರಿಸುವಲ್ಲ. ನಮ್ಮ ಅಮ್ಮನ ಪ್ರಕಾರ ಎಣ್ಣೆ ಹಾಕಿ ಬಿಸಿಯಾಗಿ. ಹೌದು ಹೌದು. ಆಯಿಲ್ ಅಂತ ಬಂದಾಗ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕ್ತೀವಿ. ಸಾಕಾ? ಸಾಕು ಸಾಕು. ಇದಾಯ್ತು, ಕುದಿ ಬಂತು. ಆಯ್ತಲ್ಲ? ಹೌದು. ಅದಕ್ಕೆ ಅದು ಆಫ್ ಮಾಡಿದ ನಂತರ ಮಾಡಿದ ನಂತರ ಹಾಕಿದ್ರೆ ಒಳ್ಳೇದು. ಓಕೆ, ಹಾಗಾದ್ರೆ ಆಫ್ ಮಾಡುವ. ಆಯ್ತು. ಓಕೆ, ಸಾಕಾ? ಸ್ವಲ್ಪ ಇದು ಸಾಸಿವೆ ಇದಾಗಲಿ, ಇಲ್ಲದಿದ್ದರೆ ತಿನ್ನುವಾಗ ಕಷ್ಟ ಆಗ್ತದೆ. ಆಯಿತು, ಸರಿಯಲ್ಲ? ಹಾಂ ಸರಿ. ಇವಾಗ ಒಗ್ಗರಣೆ ಸಾರಿಗೆ ಬಿಡಬೇಕಲ್ಲ? ಹೌದು. ಹೇಗೆ ನಾನು ಒಗ್ಗರಣೆ ಹಾಕಿ ಭಾರಿ ಒಳ್ಳೆದಾಗಿದೆ, ಸೂಪರ್ ಆಗಿದೆಲ್ಲ. ಹೌದು ನೋಡಿ, ಇಡೀ ಎಲ್ಲ ಗೊತ್ತುಂಟು ಒಗ್ಗರಣೆ ಎಲ್ಲ ಹಾಕಿ ಅಲ್ಲ? ಹೌದು. ನೀವು ಇಷ್ಟು ರೆಡಿ ಮಾಡಿ ಕೊಟ್ಟು ನಂತರ ಹಾಕ್ಲಿಕ್ಕೆ ಏನು ಉಂಟಲ್ಲ. ಓಕೆ, ಈಗ ರೆಡಿ ಅಲ್ಲ? ರೆಡಿ. ಈಗ ಸರ್ವ್ ಮಾಡೋದಲ್ಲ? ಹೌದು, ಆಯ್ತು. ಈಗ ಬಿಸಿ ಬಿಸಿಯಾದಂತಹ ತರಕಾರಿಗಳ ಸಾರು ಅಲ್ಲ? ಹೌದು, ಗಸಿ ಅಂತ ನಾವು ಹೇಳ್ತೇವೆ. ಗಸಿ, ಹೌದು ಹೌದು ಹೌದು. ಹಾಗಲಕಾಯಿ, ಅಮಟೆಕಾಯಿ ಎಲ್ಲ ಹಾಕಿ ಮಾಡುವಂಥ ಸ್ಪೆಷಲ್ ಆದ ಗಸಿ. ಓಕೆ, ಓಕೆ. ಬಿಸಿ ಬಿಸಿಯಾದಂತಹ ಹಾಗಲಕಾಯಿ ಗಸಿ ರೆಡಿ ಆಗಿದೆ ಅಲ್ಲ? ಟೇಸ್ಟ್ನು ಅಂತೂ ಗಮ್ಮತ್ತಿರ್ಬೋದು. ತರಕಾರಿ ಪ್ರಿಯರಿಗೆ ಇದಂತೂ ಫುಲ್ ಹೇಳಿ ಮಾಡಿಸಿದ್ದು. ಟೇಸ್ಟ್ ನೋಡೋಲ್ಲ ಹಾಗಾದರೆ? ನೋಡ್ಬೋದು. ಓಕೆ, ಪ್ರಫುಲ್ಲ ಮ್ಯಾಮ್ ಸಖತ್ತಾಗಿರುವಂತಹ ಹಾಗಲಕಾಯಿ ಮತ್ತು ಎಲ್ಲ ತರಕಾರಿಗಳೆಲ್ಲ ಮಿಕ್ಸ್ ಮಾಡಿ ಒಂದು ಸ್ಪೆಷಲ್ ಆದಂತಹ ಗಸಿ ರೆಡಿ ಮಾಡಿಕೊಟ್ಟಿದ್ದಾರೆ. ನಾನಂತೂ ಟೇಸ್ಟ್ ಮಾಡೋಕ್ಕೆ ಕಾಯ್ತದೆ. ನಾನು ಟೇಸ್ಟ್ ಮಾಡೋಕೆ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ತೀನಿ. ಹಾಗಲಕಾಯಿ ಗಸಿ ತಯಾರಿಸುವ ವಿಧಾನ. ಮೊದಲಿಗೆ ಕುಕ್ಕರ್ನಲ್ಲಿ ಹಾಗಲಕಾಯಿ, ಬೆಂಡೆಕಾಯಿ, ಬೀನ್ಸ್, ಆಲೂಗಡ್ಡೆ, ಅಮಟೆಕಾಯಿ, ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು, ಹಸಿಮೆಣಸು, ನೀರು ಹಾಕಿ 2 ವಿಸಿಲ್ ಬರುವವರೆಗೂ ಬೇಯಿಸಿ. ಇನ್ನೊಂದೆಡೆ 1 ಕಪ್ ತೆಂಗಿನ ತುರಿಗೆ, ಒಣಮೆಣಸು, ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ ಸ್ವಲ್ಪ ಎಣ್ಣೆಯಲ್ಲಿ ಹುರಿದ ಧನಿಯಾ ಬೀಜ, ಉದ್ದಿನ ಬೇಳೆಯನ್ನು ಸೇರಿಸಿ ನುಣ್ಣಗೆ ರುಬ್ಬಿಕೊಳ್ಳಿ. ರುಬ್ಬಿದ ಮಸಾಲೆಯನ್ನು ಬೇಯಿಸಿದ ತರಕಾರಿಗೆ ಸೇರಿಸಿ ಕುದಿಸಿ. ಕೊನೆಯಲ್ಲಿ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಸಾಸಿವೆ, ಕರಿಬೇವು ಹಾಕಿ ಒಗ್ಗರಣೆ ಮಾಡಿಕೊಂಡರೆ ಬಿಸಿ ಬಿಸಿಯಾದ ಹಾಗಲಕಾಯಿ ಗಸಿ ಸವಿಯಲು ಸಿದ್ಧ. ಓಕೆ, ಸ್ಪೆಷಲ್ ಆದಂತಹ ಗಸಿ ಹೇಗೆ ಮಾಡೋದು ಅಂತ ನೋಡಿದ್ರಲ್ಲ? ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇವಾಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ವಿರಾಮದ ಬಳಿಕ ಮತ್ತೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ನಮ್ಮ ಸೌರುಚಿ ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ, ರೈಸ್ ಪ್ಯೂರ್ ಆ್ಯಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ನಾತು, ದಾಲ್ ತತನ ಸೋಸ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು, ಐಶ್ವರ್ಯ KT ಸ್ಪೆಷಾಲಿಟಿ, ಹಾಗೆಯೇ ಲಲಿತಾ ಜ್ಯುವೆಲರಿ ಮಾರ್ಟ್ ಲಿಮಿಟೆಡ್. ಎಸ್, ನಮ್ಮ ಸೂರುಚಿ ಅಡುಗೆ ಮನೆಯಲ್ಲಿ ಇವಾಗ ಪ್ರಫುಲ್ಲ ಅವರು ಸ್ಪೆಷಲ್ ಆಗಿ ಒಂದು ಪತ್ರೊಡೆ ಮಾಡ್ತಾರೆ ಅಂತ ಹೇಳಿದರು. ಏನು ಹೇಗೆ ಅಂತ ಅವ್ರ ಹತ್ರ ಕೇಳುವ. ಎಸ್ ಮ್ಯಾಮ್, ಇವಾಗ ಪತ್ರೊಡೆ ಮಾಡೋದಲ್ಲ? ಹೌದು. ಇವಾಗಿನ ಟೈಮಲ್ಲಿ ಪತ್ರೊಡೆ ಸೊಪ್ಪಿಂದ ಮಾಡಿದ್ರೆ ಅದು ಸ್ಪೆಷಲ್ ಆಗಿ ಎಲ್ಲವನ್ನು ಖಾಲಿ ಮಾಡ್ಬೋದಲ್ಲ? ಓಕೆ, ಏನು ಮಾಡುವ ಸ್ಟಾರ್ಟಿಂಗ್? ಇದಕ್ಕೆ ಕಡಲೆ ಬೇಳೆಯನ್ನು ರಾತ್ರಿ ನೆನೆಸ್ಕೊಂಡು ಹಗಲ ಬೆಳಿಗ್ಗೆ ಮತ್ತೆ ನಾವು ಮಾಡೋದು. ಓಕೆ, ಪತ್ರೊಡೆಗೆ ಆಕ್ಚುಲಿ ನಾವು ಈಗ ಇಲ್ಲಾಂದ್ರೆ ಅಕ್ಕಿ ಹಾಕ್ತೇವೆ. ಕೆಲವರು ಅಕ್ಕಿ ಹಾಕ್ತಾರೆ, ಕೆಲವರು ಹೆಸರು ಇದೆಯಲ್ಲ ಅದನ್ನು ಹಾಕ್ತಾರೆ, ಕೆಲವರು ಹೆಸರು ಮತ್ತು ತೊಗರಿ ಬೇಳೆ, ಅಕ್ಕಿ ಮತ್ತು ತೊಗರಿ ಬೇಳೆ ಹೀಗೆಲ್ಲ ಹಾಕ್ತಾರೆ. ನಾನು ಕಡಲೆ ಬೇಳೆ ಮಾತ್ರ ಹಾಕಿ ಮಾಡೋದು. ಓಕೆ, ಹಾಗಾದ್ರೆ ಈಗ ಫಸ್ಟಿಗೆ ಅಂತ ಮಿಕ್ಸಿ ಬೇಕು? ಹೌದು, ಮಿಕ್ಸಿಯಲ್ಲಿ ಹಾಕ್ಲಿಕ್ಕಿದೆ. ಓಕೆ, ಮಿಕ್ಸಿ ಅಂತ ರೆಡಿ ಇದೆ. ಅದು ನೆನೆಸಿಟ್ಟದ? ಹೌದು, ನೆನೆಸಿಟ್ಟದು. ಓಕೆ, ಕಡಲೆಬೇಳೆ ಎಲ್ಲ? ಹೌದು, ಕಡಲೆಬೇಳೆ. ಪಾಯಸ ಎಲ್ಲ ಮಾಡ್ತೇವೆ ನಾವು. ಪಾಯಸ ಮಾಡ್ತೇವಲ್ಲ, ಹೋಳಿಗೆ ಮಾಡ್ತಾರೆ ಅದರದ್ದು. ಹೌದು, ನಾನು ಕೆಲವೊಮ್ಮೆ ಹೋಳಿಗೆ ಮಾಡ್ತೇನೆ ಅದರದ್ದು. ಓಕೆ, ಕಡಲೆಬೇಳೆ ಹೋಳಿಗೆಲ್ಲ? ಹೌದು, ಸ್ಪೆಷಲ್ ಆಗಿರುತ್ತೆ ಅದು ಕೂಡ. ಮತ್ತೆ ಹಬ್ಬಕ್ಕೆಲ್ಲ ಅದರ ಪಾಯಸ. ಓಕೆ, ಒಂದು 8-10 ಮೆಣಸು. 10 ಮೆಣಸು ಅಲ್ಲ? ಕಡಲೆಬೇಳೆ ಎಲ್ಲ ಹಾಕಿಲ್ಲ, ಸಾಕಾಗುತ್ತಾ ಅಷ್ಟು? ಎಲ್ಲ ಬೇಡ. ಹೌದು. ಓಕೆ, ಬಿಂಬಳಿ ಆಕ್ಚುಲಿ ಇದು ಏನು ಅದರ ಖಾರ ಹೋಗ್ಲಿಕ್ಕೆ? ಖಾರ ಹೋಗ್ಲಿಕ್ಕೆ, ಹೌದು ಹೌದು. ಮತ್ತೆ ಇಲ್ಲದಿದ್ರೆ ಎಲೆ ಉಂಟಲ್ಲ ತುರಿಸ್ತದೆ ಕೆಲವು, ಅದಕ್ಕೆ ಹುಣಸೆ ಹಾಕ್ಲೇಬೇಕು, ಇಲ್ಲದ್ರೆ ತುರಿಸ್ತದೆ ಬಾಯಿ. ಅದರ ಬದಲಿಗೆ ನೀವೀಗ ಬಿಂಬಳಿ ಹಾಕಿದ್ದು, ಹುಣಸೆ ಹಣ್ಣಿನ ಬದಲಿಗೆ ಬಿಂಬಳಿ ಹಾಕಿ ಉಳಿಬೇಕು ಅಂತ. ಹೌದು. ಮತ್ತೆ ಇಂಗು ಎಲ್ಲವನ್ನು ಒಟ್ಟಿಗೆ ಹಾಕುದು. ಗ್ರೈಂಡ್ ಬೇಕು, ಸ್ವಲ್ಪ ನೀರು ಹಾಕ್ಬೇಕು ಅದಕ್ಕೆ.
ಜಾಸ್ತಿ ಬೇಕಾ ನೀರು? ಸಾಕು ಸಾಕು ಸಾಕಾಗುತ್ತಾ? ಸಾಕು, ಇಲ್ಲದ್ರೆ ಹೊರಗೆ ಬರ್ಬೋದು. ಓಕೆ, ಇಷ್ಟನ್ನು ಈಗ ಮಿಕ್ಸ್ ಮಾಡಬೇಕಲ್ಲ. ಅಂದರೆ ಫುಲ್ಲು ನೈಸ್ ಆಗಬೇಕು ಅಂತಿಲ್ವಾ ಹೇಗೆ? ಇಲ್ಲ ಇಲ್ಲ, ಮಸಾಲೆ ಅಂತೂ ರೆಡಿ ರೆಡಿ ಆಗಿದೆಯಲ್ಲ? ಆಗಿದೆ ಆಗಿದೆ. ಒಂಥರ ಚಟ್ನಿ ಥರ ಸ್ಮೆಲ್ ಪರಿಮಳ ಬರ್ತದೆ. ಬರ್ತದಲ್ಲ, ಬೆಳಿಗ್ಗೆ ಚಟ್ನಿ ಈ ಥರ ಎಲ್ಲ ಇದ್ದರೆ ರೊಟ್ಟಿ ಎಲ್ಲ ಸಿಕ್ಕಿದ್ರೆ ಜಾಮೂನು ಆ ಥರದ ಅದಕ್ಕೆ ಭಾರಿ ಒಳ್ಳೆಯದಲ್ಲ. ರೆಡಿ ಆಯಿತು. ಹಾಂ, ಎಲೆಗೆ ಹಚ್ಚುದು ಅದು. ಹಾಂ, ಇದನ್ನು ಇನ್ನು ಎಲೆಗೆ ಹಚ್ಚಿ ಎಲೆಗೆ ಹಚ್ಚಲಿಕ್ಕೆ ಉಂಟು. ಹೌದು, ನಮಗೆ ಎಷ್ಟು ಬೇಕೋ ಅಷ್ಟೇ ಎಲೆ ತಗೊಂಡು ಹಾಕಿದರೆ ಇದನ್ನು ಮೊದಲೇ ತೊಳೆದೆಲ್ಲ ನಾರೆಲ್ಲ ತೆಗೆದಿಡಬೇಕು. ಚೆನ್ನಾಗಿ ಮಾಡಿದ್ದೀರಾ? ನಾರಿದ್ರೆ ಅದು ಚೆನ್ನಾಗಿರೋದಿಲ್ಲ. ಹೌದು, ಹೀಗೆ ಹಚ್ಚಬೇಕು ಅದನ್ನು. ಮೂರು ಎಲೆ ಇಟ್ಟರು ಸಾಕಾಗ್ತದೆ. ಸಾಕಾಗುತ್ತಲ್ಲ? ಹೌದು, ಒಬ್ಬರಿಗೆ ಇಬ್ಬರಿಗೆ 3 ಎಲೆ ಇದ್ದರೆ 3 ಎಲೆ ಇಟ್ಟರೆ ಒಂದು ಪತ್ರೊಡೆದು ಲೋಳೆ ಅಂತ ಹೇಳ್ತಾರೆ. ಒಂದು ಪತ್ರೊಡೆಗೆ 3 ಎಲೆ ಇಡಬೇಕು. 3 ಎಲೆ ಇಡುದು. ಕೆಲವರು 5-6 ಇಡ್ತಾರೆ. ನಾನು ಸಪುರ ಮಾಡುದು, ಬೇಗನೆ ಬೇಯ್ತದೆ ಅದು. ಹೌದು, ಚೆನ್ನಾಗಿರು ಕೂಡ ಇರುತ್ತೆ. ಜಾಸ್ತಿ ಎಲೆ ಇದು ಒಂದಾಯ್ತಲ್ಲ. ದೊಡ್ಡ ಎಲೆ ಮೊದಲು ಇಡುದು ಮತ್ತು ಅದರ ಮಧ್ಯದಲ್ಲಿ ಚಿಕ್ಕ ಚಿಕ್ಕ ಎಲೆಗಳನ್ನು ಇಡುದು. ದಪ್ಪ ಸವರಬೇಕು. ಹೌದು, ಮಸಾಲೆ ಜಾಸ್ತಿ ಹಾಕಿದಷ್ಟು ಚೆನ್ನಾಗಿರ್ತದೆ. ಹೌದು, ಇದು ಮದ್ರಾಸಿ ಎಲೆ ಅಂತ ಹೇಳ್ತಾರೆ. ಯಾವುದು? ಮದ್ರಾಸಿ ಎಲೆ, ಎಲೆಗೆ ಹಾಗೆ ಹೆಸರು. 2-3 ನಮೂನೆದುಂಟು ಅದರಲ್ಲಿ. ಕೆಸುವಿನ ಎಲೆಯಲ್ಲಿ ಮಳೆಗಾಲದಲ್ಲಿ ಆಗುವಂಥದ್ದುಂಟು, ಅದು ಮಳೆಗಾಲದಲ್ಲಿ ಮಾತ್ರ ಇರ್ತದೆ. ಎಲೆ ಯಾವಾಗಲೂ ಮಳೆಗಾಲದಲ್ಲಿ ತೂರಿಕೆ ಕಮ್ಮಿ ಬೆಸ್ಟ್ ಅದು ಆ ಸಮಯ. ಅವಾಗ ಆಗಾಗ ಮಾಡ್ತಾರೆ ಎಲ್ಲರೂ. ಹೌದು, ಆವಾಗ ತಿನ್ನೋರಿಲ್ಲ, ಜಾಸ್ತಿ ಪತ್ರೊಡೆ ತಿಂದು ಇರುತ್ತೆ. ಹೌದು, ನಮ್ಮ ಯಜಮಾನರಿಗೆ ಯಾವಾಗಲೂ ನೋಡಿದ್ರು ಪತ್ರೊಡೆ ಹೇಳ್ತಾರೆ, ಎಲೆ ತಂದು ಹಾಕ್ತಾರೆ. ಯಜಮಾನ್ರು ಏನ್ ಮಾಡ್ತಿದ್ದಾರೆ? ಅವರು ರಿಟೈರ್ಡ್, ಈಗ ಗಣೇಶ್ ಬಿಡಿಯಲ್ಲಿ ಇದ್ರು ಅವರು. ಈಗ ರಿಟೈರ್ಡ್ ಆಗಿ ಮನೇಲಿದ್ದಾರೆ. ನೀವು? ನಾನು SVS ಹೈಸ್ಕೂಲ್ ಬಂಟ್ವಾಳದಲ್ಲಿ ಸೋಷಿಯಲ್ ಸೈನ್ಸ್ ಇಂಗ್ಲಿಷ್ ಹಿಂದಿ ಕಲಿಸ್ತಾ ಇದ್ದೆ. 38 ವರ್ಷ. ಹೌದು, 38 ವರ್ಷ ಸರ್ವಿಸ್ ಮಾಡಿ ಈಗ ರಿಟೈರ್ ಆಗಿ 10 ವರ್ಷ ಆಯ್ತು. ಹಾಗೆ ಈಗ ಮನೆಯಲ್ಲಿ. ಹಾಗಾದ್ರೆ ನಿಮ್ಮ ಹತ್ರ ತಿಳ್ಕೊಳ್ಳೋ ತುಂಬಾ ಇರುತ್ತೆ. ಹಾಗೆ 3 ಮಾಡಿದೆ ಇವತ್ತು. ಆಯ್ತು, 3 ರೆಡಿ ಆಗಿದೆಲ್ಲ? ಹೌದು, ಈಗ ಇದನ್ನು ಇದು ಇಡಬೇಕು. ಹೌದು, ಇದು ಕುಕ್ಕರ್ ಅಲ್ಲ, ಇಡ್ಲಿ ಎಲ್ಲ ಬೇಯಿಸ್ತೇವಲ್ಲ ಅದರಲ್ಲಿ ಇಟ್ಟರೆ ಆಯ್ತು. ಅದು ಸ್ವಲ್ಪ ಬಿಸಿ ಆಗಬೇಕು. ನೀರು ಸ್ವಲ್ಪ ಬಿಸಿ ಆದ ನಂತರ ಇದನ್ನು ಇಟ್ಟರೆ ಆಯ್ತು. ನೀರು ಬಿಸಿ ಆದ ನಂತರ ಇದನ್ನು ಕಟ್ ಮಾಡಿ ಕೂಡ ಇಡಬಹುದು, ಹೀಗೂ ಇಡಬಹುದು. ನಾವು ಆಲ್ರೆಡಿ ನೀರೆಲ್ಲ ಹಾಕಿದ್ದೀವಿ. ಹೌದು, ಹಾಕಿದ್ದೀರಲ್ಲ, ಸ್ವಲ್ಪ ಬಿಸಿ ಆಗಲಿ, ಆವಾಗ ಬೇಗ ಬೇಯ್ತದೆ. ಓಕೆ, ಎಸ್ ಮ್ಯಾಮ್, ನೀವು ಹೇಳ್ತಾ ಇದ್ರಿ ಸೋಷಿಯಲ್ ಸೈನ್ಸ್, ಇಂಗ್ಲಿಷ್, ಆಮೇಲೆ ಹಿಂದಿ, 3 ಸಬ್ಜೆಕ್ಟ್ಗೆ 8th 9th 10th 10 ವರ್ಷ ಆಯ್ತು. 10 ವರ್ಷದಿಂದ. ಓಕೆ, ಆವಾಗಲೇ ನೀವು ನೋಡಿ ಹಿಂದಿ ಎಲ್ಲ, ಹಾಗಾದ್ರೆ ಹಿಂದಿಯಲ್ಲೆಲ್ಲ ಎಕ್ಸ್ಪರ್ಟ್ ಆಗಿದ್ದೆ? ಹಿಂದಿ ನಾನು ವಿಶಾರದ ಮಾಡಿದ್ದೆ, ಕಲ್ತಿದ್ದೆ. ಹಾಗೆ ನನಗೆ ಹಿಂದಿ ಕೂಡ ಕಲಿಸು ಅಂತ ಹೇಳಿದ್ರು ನಮ್ಮ ಮ್ಯಾನೇಜ್ಮೆಂಟ್, ಹಾಗೆ ನಾನು ಕಲಿಸಿದೆ. ಓಕೆ, ಆಮೇಲೆ ಸೋಷಿಯಲ್ ಸೈನ್ಸ್. ಹೌದು, BA BEd ಮಾಡಿದ್ರಿಂದ ಸೋಷಿಯಲ್ ಸೈನ್ಸ್ ಮತ್ತು ಇಂಗ್ಲಿಷ್ ಕಲಿಸ್ಲಿಕ್ಕೆ ಮಾಡ್ತಿದ್ರಲ್ಲ. ಓಕೆ, ಅದರ ಜೊತೆ ಈ ತರ ಅಡುಗೆ ಅದೆಲ್ಲ ಇದು ಸ್ಪೆಷಲ್ ಆಗಿ ಹಾಬಿ ತರ. ನಮ್ಮ ಮನೇಲಿ ತುಂಬಾ ಜನ ಇದ್ರು, ಹಾಗೆ ಅಡುಗೆ ಮಾಡಬೇಕಾಗಿತ್ತು, ಅತ್ತೆಗೆ ಹೆಲ್ಪ್ ಮಾಡಬೇಕಾಗಿತ್ತು, ಹಾಗಾಗಿ ಅಡುಗೆ ಎಲ್ಲ ಕಲ್ತ್ರಲ್ಲ. ಓಕೆ, ಇದು ಇಟ್ಬಿಡ್ತೇನೆ. ಒಂದು 25 ನಿಮಿಷ ಬೇಯಬೇಕಿದು. ಓಕೆ, 25 ನಿಮಿಷ ಬೇಯಬೇಕಲ್ಲ? ಹೌದು ಹೌದು, ಸರಿ. ಎಸ್ ಮ್ಯಾಮ್, ಇದೊಂದು ಏನು 1/4 ಗಂಟೆ ಬೇಯಬೇಕು? ಹೌದು. ಓಕೆ, ನೀವು ಹೇಳ್ತಿದ್ರಿ ಅದೇ ಯಜಮಾನ್ರೆಲ್ಲ ಈಗ ಮನೆಯಲ್ಲೆಲ್ಲ ಫ್ರೀ ಇದೆ, ಅಡುಗೆ ಎಲ್ಲ ಮಾಡಿ ನೀವು ವೆಜ್ ಜಾಸ್ತಿ ಮಾಡೋದು? ಹೌದು, ಅದೇ ಮಗಳೆಲ್ಲ ಬಂದರೆ ಮಾತ್ರ ನಾನ್ ವೆಜ್ ಮಾಡೋದು. ಓಕೆ, ಬೇರೆ ಏನೆಲ್ಲ ಮಾಡ್ತೀರಾ? ಅಂದ್ರೆ ಈಗ ಫ್ರೀ ಟೈಮಲ್ಲೆಲ್ಲ ಸಂಘ ಟೈಮಲ್ಲಿ ನಾನು ಭಜನೆ ಮಾಡೋದು. ಭಜನೆ ಮಾಡೋದು? ಹೌದು, ಭಗವದ್ಗೀತೆ ಓದುವುದು,
ಭಗವದ್ಗೀತೆ ಹೌದು. ಆ ಭಗವದ್ಗೀತೆ ಈಗ ಕೋಟಿ ಗೀತಾ ಲೇಖಾಯಜ್ಞ ಅಂತ ಉಡುಪಿಯವರು ಮಾಡಿದ್ದಾರೆ. ಅವ್ರ ಬುಕ್ಸ್ ಅವರ ಹತ್ರ ತರಿಸುದು ಮತ್ತು ಬರೆಯುದು. ಎಲ್ರು ನನ್ನ ಹತ್ರವೇ ಕೊಡ್ತಾರೆ, ನಾನು ಬರೆಯುದು. ಭಗವದ್ಗೀತೆ ಬರೀತೀರಾ? ಬರೆಯುದು, ಹೌದು. ಅಂದ್ರೆ 700 ಶ್ಲೋಕಗಳಿವೆ, ಶ್ಲೋಕಗಳನ್ನು ಮಾತ್ರ ಬರೆಯುದು ನಾನು. ಅಂದ್ರೆ ಬುಕ್ ತರ ಏನು ಮಾಡುದು? ಬುಕ್, ಹೌದು, ಬುಕ್ ಕೊಡ್ತಾರೆ ಅವರು. ನಾವು 250 ರೂಪಾಯಿ ಕೊಟ್ರೆ ಅವ್ರು ಬುಕ್ ಕಳಿಸ್ತಾರೆ. ಅದ್ರಲ್ಲಿ ನಾವು 700 ಶ್ಲೋಕಗಳನ್ನು ಬರೆಯುದು. ಹೀಗೆ ನಾನು ಬೇರೆ ಬೇರೆಯವರು ಎಲ್ಲರೂ ನನ್ನ ಹತ್ರವೇ ಕಳಿಸಿದ್ರು, ನಾನೇ ಬರೆಯುದು ಅದನ್ನು. ನಾನು 25 ಸಲ ಬರಿಬೇಕು ಅಂತ ಒಂದು ಡಿಸೈಡ್ ಮಾಡಿದ್ದೇನೆ. 22ನೇ ಸಲ ಯಾಕೆ ಅಂದ್ರೆ ಅದು ಬರೆಯೋದಂದ್ರೆ ಕೃಷ್ಣನದು, ಕೃಷ್ಣನ ಅಲ್ಲಿಗೆ ಮುಂದೆ ಹೋಗಿ ತಲುಪಬೇಕಲ್ಲ, ಪ್ರಾಯ ಆಗ್ತಾ ಇದೆ. ಹಾಗೆ ಅಂದ್ರೆ ಬರೆಯುವುದು ಕೂಡ ಒಂದು, ಈಗ ನಾವೇನು ಭಜನೆ ಮಾಡ್ತೇವೆ, ಏನು ದೇವರ ಸ್ತುತಿ ಮಾಡ್ತೇವೆ, ಅದೇ ತರ ಬರೆಯುವುದು ಕೂಡ ಒಂದು ಪ್ರಾರ್ಥನೆ. ಅದೊಂದು ಅಂದ್ರೆ ಈಗ ಎಷ್ಟು 22ನೇ ಸಲ ಬರಿತಾ ಇದ್ದೇನೆ. 22ನೇ ಸಲ ಎಷ್ಟು? 700 ಶ್ಲೋಕಗಳು. ಅದು ಸ್ಪೆಷಲ್ ನೋಡಿ. ನಾವು ಬರವಣಿಗೆಯಲ್ಲಿ ಕೂಡ ಮನೆಯಲ್ಲಿ ಸುಮ್ಮನೆ ಟೈಮ್ ವೇಸ್ಟ್ ಆಗ್ತದೆ ನನಗೆ, ಸ್ಕೂಲ್ ಇಲ್ವಲ್ಲ, ಅಡುಗೆ ಎಲ್ಲ ಬೆಳಿಗ್ಗೆ 8 ಗಂಟೆ ಒಳಗೆ ಆಗಿ ನನ್ನ ಮೊಮ್ಮಕ್ಕಳು ನನ್ನ ಸೊಸೆ ಎಲ್ಲ ತಗೊಂಡು ಹೋಗ್ತಾಳೆ. ಮತ್ತೆ ಏನ್ ಮಾಡೋದು, ಪೇಪರ್ ಓದುದು, ಮತ್ತೆ ಟಿವಿ ಎಲ್ಲ ನಾನು ನೋಡುದಿಲ್ಲ ಜಾಸ್ತಿ. ಹೌದು. ನೀವು ಈಗ ಹೇಳಿದ್ರೆ 27 ಸಲ ಶ್ಲೋಕ ಬರುತ್ತೆ. ಆ ಪುಸ್ತಕವನ್ನು ಏನ್ ಮಾಡ್ತೀವಿ? ನಾನು ನಾಡ್ದು ನೆಕ್ಸ್ಟ್ ಮಂತ್ ಉಡುಪಿಗೆ ಹೋಗಿ ಅಲ್ಲಿ ಕೊಟ್ಬಿಟ್ಟು ಅವರು ಸ್ವಾಮೀಜಿಯವರು, ಹೌದು, ಸ್ವಾಮೀಜಿಯವರು ಅದರ ಪೂಜೆ ಎಲ್ಲ ಮಾಡಿ ನಮ್ಗೆ ವಾಪಸ್ ಕೊಡ್ತಾರಂತೆ. ಅದನ್ನ ಬೇರೆ ಮಕ್ಕಳಿಗೆ ಬೇಕಾದ್ರೂ ಕೊಡ್ಬೋದಲ್ಲ? ಈಗ ನೀವು ಬರೆದ ಪುಸ್ತಕವನ್ನು ಕೂಡ ಕೊಡ್ಬೋದು, ಭಗವದ್ಗೀತೆಯನ್ನು ಹಾಗೆ ಕೊಡ್ಬೋದು. ಓಕೆ, ಅದೊಂದು ಒಳ್ಳೆ ಕಾರ್ಯ ಮ್ಯಾಮ್. ಈ ತರದ ನಮಗೆ ನಾರ್ಮಲ್ ಆಗಿ ನಾನು ಅಂದ್ಕೊಂಡೆ ದೇವರನ್ನ ಪ್ರಾರ್ಥನೆ ಮಾಡ್ತೇವೆ, ಭಜನೆ ಮಾಡ್ತೇವೆ. ದೇವರನ್ನು ಬರವಣಿಗೆಯಲ್ಲಿ ಕೂಡ ಪ್ರಾರ್ಥನೆ ಮಾಡೋದು, ಅದರಲ್ಲೆಲ್ಲ ಅರ್ಥ ಸಮೇತ ಇರ್ತದೆ. ನಾನು ಅರ್ಥ ಬರೆಯುವುದಿಲ್ಲ, ಅರ್ಥ ಓದ್ಕೊಳ್ಳೋದು. ನಂಗೆ ಸ್ವಲ್ಪ ಸ್ವಲ್ಪ ಅರ್ಥ ಆಗ್ತದೆ, ಜಾಸ್ತಿ ಇಲ್ಲ. ಸಂಸ್ಕೃತ ಬರುವುದಿಲ್ಲ, ಬಟ್ ಅರ್ಥ ಆದಷ್ಟು. ಅದು ಕೂಡ ಇವಾಗಿನ ಮಕ್ಕಳಿಗೆ ಜಾಸ್ತಿ ಅದು ಭಗವದ್ಗೀತೆ ಈ ತರದಕ್ಕೆ ಆಧ್ಯಾತ್ಮಿಕಕ್ಕೆ ಜಾಸ್ತಿ ಹೋಗ್ಬೇಕಲ್ಲ. ಹೌದು. ಓಕೆ, ಆಲ್ಮೋಸ್ಟ್ ರೆಡಿ ಆಗಿದೆ ಅಂತಲ್ಲ ಅಮ್ಮ? ತೆಗೀರಿ. ಓಕೆ, ಪಾತ್ರೆ ರೆಡಿ ಆಗಿದೆ. ಇದನ್ನು ಹೀಗೆ ತೆಗಿಬೇಕಲ್ಲ? ಹೌದು, ಇದರಲ್ಲಿ ಓಕೆ, ಬಿಸಿ ಬಿಸಿಯಾದಂತಹ ಪತ್ರೊಡೆ ರೆಡಿ ಅಲ್ಲ? ಇದು ಸ್ವಲ್ಪ ತಣ್ಣಗಾದ್ರೆ ಸ್ವಲ್ಪ ಗಟ್ಟಿ ಆಗ್ತದೆ. ಹೌದು. ಓಕೆ, ಇದನ್ನು ಕಟ್ ಮಾಡಬೇಕಾದ್ರೆ ತಿನ್ಬೋದು. ಹೌದು. ಓಕೆ ಪ್ರಫುಲ್ಲ, ನಾನು ಸಾಕಾಗಿರುವಂತಹ ಪತ್ರೊಡೆ ರೆಡಿ ಮಾಡಿಬಿಟ್ಟಿದ್ರೆ ನಾನಂತೂ ಟೇಸ್ಟ್ ಮಾಡೋಕ್ಕೆ ಕಾಯ್ತಿದ್ದೆ. ನಾನು ಟೇಸ್ಟ್ ಮಾಡೋಕೆ ಮುಂಚೆ ಅದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬನ್ನಿ. ಪತ್ರೊಡೆ ತಯಾರಿಸುವ ವಿಧಾನ: ಮೊದಲು ನೆನೆಸಿದ ಕಡಲೆಬೇಳೆಗೆ ತೆಂಗಿನ ತುರಿ, ಒಣಮೆಣಸು, ಬಿಂಬುಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಹಿಂಗು, ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ರುಬ್ಬಿದ ಮಿಶ್ರಣವನ್ನು ಕೆಸುವಿನ ಎಲೆಯ ಹಿಂಭಾಗ ಹರಡಿ ಇದೇ ರೀತಿ ಒಂದಾದ ಮೇಲೊಂದು ಎಲೆಯನ್ನು ಇಟ್ಟು ಹಿಟ್ಟನ್ನು ಹರಡಿ ಮಡಚಿಕೊಳ್ಳಿ. ಆನಂತರ ಹಬೆಯಲ್ಲಿ 30 ನಿಮಿಷ ಬೇಯಿಸಿ. ಈಗ ಬಿಸಿ ಬಿಸಿಯಾದ ಪತ್ರೊಡೆ ತಯಾರು. ಎಸ್ ಮ್ಯಾಮ್, 2 ಅಡುಗೆ ರೆಡಿಯಾಗಿದೆ. ಒಂದು ತರಕಾರಿಗಳ ಗಸಿ, ಇನ್ನೊಂದು ಪತ್ರೊಡೆ. ಓಕೆ, ಫಸ್ಟಿಗೆ ನಾವು ಗಸಿ ನೋಡುವಲ್ಲ ಟೇಸ್ಟು? ಓಕೆ, ತಗೊಳ್ಳಿ ನೀವು ಕೂಡ. ಈ ಥರ ಆಮಟೆಕಾಯಿ ಎಲ್ಲ ಉಂಟಲ್ಲ, ಹೌದು, ಅದನ್ನೆಲ್ಲ ಆಮೇಲೆ ಗಮ್ಮತ್ತು ತಿನ್ನುವ. ಚೆನ್ನಾಗುಂಟು, ಸಾಗದುಂಟು. ಏನು ಆಮಟೆಕಾಯಿಯ ಸ್ವಲ್ಪ ಹುಳಿ ಕೂಡ ಚೆನ್ನಾಗಿ ಬರುತ್ತಲ್ಲ, ಟೇಸ್ಟ್ ಇದೆ. ನಾರ್ಮಲ್ ಆಗಿ ನಾವು ಊಟಕ್ಕೆಲ್ಲ ಈ ಥರದ್ದು ಗಂಜಿ ಊಟಕ್ಕೆಲ್ಲ ಈ ಥರ ಮಾಡಿದರೆ ಗಸಿ ಫುಲ್ ಮಾಡೋದು. ಇದು ನಾರ್ಮಲ್ ಆಗಿ ಪರೋಟಕ್ಕೆ ಕೂಡ ತಿನ್ಬೋದು, ಎಲ್ಲದಕ್ಕೂ ಆಗ್ತದೆ. ಓಕೆ, ಇನ್ನೊಂದು ಪತ್ರೊಡೆ ಅಲ್ಲ? ಸ್ವಲ್ಪ ಆರಿದ ನಂತರನೇ ತಗೊಳ್ಬೇಕಲ್ಲ? ನಾವು ಈಗ ಸ್ವಲ್ಪ ಚಿಕ್ಕ ಪೀಸ್ ತಗೊಳ್ಳುವ. ತಗೊಳ್ಳಿ ನೀವು ಕೂಡ. ಏನು ನಮಗೆ ಅದರದ್ದು ಖಾರ ಗೊತ್ತೇ ಆಗಲ್ಲ, ಹಾಗೆ ಇದೆ. ಓಕೆ, 2 ಕೂಡ ಚೆನ್ನಾಗಿತ್ತು, ಟೇಸ್ಟಿ ಆಗಿತ್ತು. ಹೇಗೆ ಅನ್ನಿಸ್ತು ಮ್ಯಾಮ್? ನಮ್ಮ ಸೌರಶಿ ಅಡುಗೆಯಲ್ಲಿ ಫಸ್ಟ್ ಟೈಮ್ ಬಂದಿದ್ದೀರಾ? ನನಗೆ ಭಾರಿ ಸಂತೋಷ ಆಯಿತು. ಇದು ನಾನು ಎಣಿಸ್ಲೇ ಇಲ್ಲ, ಎಲ್ಲಿಯೂ ಹೋಗಿ ನಾನು ಅಡುಗೆ ಮಾಡಿರಲಿಲ್ಲ, ಮನೆಯಲ್ಲಿ ಮಾತ್ರ ಮಾಡಿದ್ದು. ನಮ್ಮ ರುಚಿ, ನಮ್ಮ ಟಿವಿಯವರು ಕೊಟ್ಟ ಈ ಒಂದು ಅವಕಾಶದಿಂದ ನಂಗೆ ಭಾರಿ ಸಂತೋಷ ಆಯಿತು. ಓಕೆ, ನಮಗೂ ಕೂಡ ಖುಷಿ ಆಯಿತು ಮ್ಯಾಮ್. ಸ್ಪೆಷಲ್ ಆಗಿ ನೀವು ನಿಮ್ಮ ಒಂದು ಏನು ತರಕಾರಿಗಳ ಮಿಕ್ಸ್ ಮತ್ತು ಇನ್ನೊಂದು ಪತ್ರೊಡೆ 2 ಕೂಡ ಡಿಫ್ರೆಂಟ್ ಟೇಸ್ಟ್ ಇತ್ತು. ಡಿಫ್ರೆಂಟ್ ಆಗಿ ಕೂಡ ಈಗ ರೆಸಿಪಿ ಹೇಳಿಕೊಟ್ಟಿದ್ರೆ, ಹಾಗಾಗಿ ನಮ್ಮ ಸೌರಶಿ ಅಡುಗೆ ಮನೆ ಒಂದು 2 ಡಿಶ್ ಹೇಳ್ಕೊಡ್ಬೇಕು ನಿಮಗೆ. ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಅವ್ರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್.
ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ ಇವರ ಕಡೆಯಿಂದ ಒಂದು ಗಿಫ್ಟ್. ಥ್ಯಾಂಕ್ ಯು. ಅವರಿಗೆ ಎಲ್ಲರಿಗೂ ಥ್ಯಾಂಕ್ಸ್. Okay, ನಿಮಗೂ ಥ್ಯಾಂಕ್ಸ್. ನಮ್ಮ ಟಿವಿಯ ಎಲ್ಲರಿಗೂ ಸಿಬ್ಬಂದಿಯವರಿಗೆ ಧನ್ಯವಾದಗಳು. ಧನ್ಯವಾದಗಳು. ನಮ್ಮನ್ನು ಕರೆದವರಿಗೆ. ನೀವು ಕೂಡ ಇನ್ನೂ ಕೂಡ ಈ ತರದ ಅಡುಗೆಗಳು ಜಾಸ್ತಿ ಮಾಡಿ ನಮ್ಮ ಸುರುಚಿ ಅಡುಗೆ ಮನೆಯಲ್ಲಿ ಅಂತ ಹೇಳ್ತಾ ಕಾರ್ಯಕ್ರಮಕ್ಕೆ 2 ಡಿಶ್ ಮಾಡಿ ಕೊಡೋದಕ್ಕೆ ಧನ್ಯವಾದಗಳು. ಓಕೆ, ಪ್ರಫುಲ್ಲ ಮ್ಯಾಮ್ ಸಾಕಾಗಿರುವಂತಹ ತರಕಾರಿಗಳ ಮಿಕ್ಸ್ ಗಸಿ ಹಾಗೂ ಪತ್ರೊಡೆ 2 ಕೂಡ ಚೆನ್ನಾಗಿ ಮಾಡಿದ್ದಾರೆ, ಟೇಸ್ಟಿಯಾಗಿ ಮಾಡಿದ್ದಾರೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇವೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ. ರೈಸ್ ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್. ಪೋಸ್ಟ್ಮ್ಯಾನ್ ತೂರ್ದಾನ್. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು. ಮೆಕಾಯ್ ಹೋಮ್ ಅಪ್ಲಯನ್ಸಸ್ ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್ ಹಾಗೂ ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.